ಮಾಡೋಣ. ಕೇಳ್ತಾ ಇಲ್ಲ ಮಾತಾಜಿ. ಈಗ ಕೇಳಿಸ್ತಾ ಇದೆ ಮಾತಾಜಿ. ಇಲ್ಲ, ಅವಾಗಿಂದ ನಾನು ಹೇಳ್ತಾನೆ ಇದ್ದೀನಿ ನಿಮಗೆ. ಸರಿ, ಪ್ರಾರಂಭ ಮಾಡೋಣ. ಇಸ್ಕಾನ್ ಶ್ರೀ ರಾಧಾ ಗೋವಿಂದ ಮಂದಿರ ಮಂಗಳೂರು ಆಯೋಜಿಸಿದಂತ ಶ್ಲೋಕ ಕಲಿಯುವ ತರಗತಿಗೆ ತಮ್ಮೆಲ್ಲರಿಗೂ ಕೂಡ ಸ್ವಾಗತ. ಇಂದಿನ ತರಗತಿಯನ್ನು ಮಂಗಳಾಚರಣೆ ಜೊತೆಗೆ ಮಾಡೋಣ. ಎಲ್ಲರೂ ಕೂಡ ನನ್ನ ಜೊತೆಗೆ ಮಂಗಳಾಚರಣೆಯನ್ನ ಹೇಳಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಗುರುವಿಗೆ ಪ್ರಣಾಮಗಳನ್ನ ಹೇಳೋಣ. ಓಂ ಅಜ್ಞಾನತಿಮಿರಾಂಧಸ್ಯ ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನ ಶಲಾಕಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ಮಿಲಿತಂ ಯೇನ ಚಕ್ಷುರುನ್ಮಿಲಿತಂ ಯೇನ ತಸ್ಮೈ ಶ್ರೀ ಗುರುವೇ ನಮಃ. ತಸ್ಮೈ ಶ್ರೀ ಗುರುವೇ ನಮಃ. ಪ್ರಭುಪಾದ ಪ್ರಣತಿ. ನಮ ಓಂ ವಿಷ್ಣುಪಾದಾಯ ನಮಃ ಓಂ ವಿಷ್ಣುಪಾದಾಯ ಕೃಷ್ಣಪ್ರೇಷ್ಠಾಯ ಭೂತಲೇ ವಿಷ್ಣುಪೃಷ್ಠಾಯ ಭೂತಲೇ ಶ್ರೀಮತೆ ಭಕ್ತಿವೇದಾಂತ ಶ್ರೀಮತೆ ಭಕ್ತಿವೇದಾಂತ ಸ್ವಾಮಿನಿತೆ ನಾಮಿನೇ. ಸ್ವಾಮಿನಿತಿ ನಾಮಿನೇ. ನಮಸ್ತೆ ಸಾರಸ್ವತೆ ದೇವೆ ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ಗೌರವಾರಿಣಿ ಪ್ರಚಾರಿಣಿ ನಿರ್ವಿಶೇಷ ಶೂನ್ಯವಾದಿ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶತಾರಿಣಿ ಪಾಶ್ಚಾತ್ಯ ದೇಶತಾರಿಣಿ ನಾರಾಯಣಂ ನಮಸ್ಕೃತ್ಯ ನಾರಾಯಣಂ ನಮಸ್ಕೃತ್ಯ ನರಂ ಚೈವ ನರೋತ್ತಮಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತಿಂ ವ್ಯಾಸಂ ದೇವೀಂ ಸರಸ್ವತಿಂ ವ್ಯಾಸಂ ತತೋ ಜಯಮುದೀರಯೇತ್. ತಥೋ ಜಯಮುದೀರಯೇತ್. ಭಗವದ್ಗೀತೆಯ ಮಹಾತ್ಮೆಯ ಒಂದು ಶ್ಲೋಕ. ಸರ್ವೋಪನಿಷದೋ ಗಾವೋ ಸರ್ವೋಪನಿಷದೋ ಗಾವೋ ದೋಗ್ಧ ಗೋಪಾಲನಂದನಃ ಗೋಪಾಲನಂದನಃ ಪಾರ್ಥೋ ವತ್ಸ ಸುಧೀರ್ಭೋಕ್ತಾ ಸ್ತುತಿರ್ಭೋಕ್ತಾ ದುಗ್ಧಂ ಗೀತಾಮೃತಂ ಮಹತ್. ಗೀತಾಮೃತಂ ವಸುದೇವ ಸುತಂ ದೇವಂ ವಸುದೇವಸುತಂ ದೇವಂ ಕಂಸಚಾಣೂರಮರ್ದನಂ ಕಂಸಚಾಣೂರಮರ್ದನಂ ದೇವಕೀ ಪರಮಾನಂದಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಕೃಷ್ಣಂ ವಂದೇ ಜಗದ್ಗುರುಂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಹರೇ ಕೃಷ್ಣ. ಧನ್ಯವಾದಗಳು. ಹರೇ ಕೃಷ್ಣ. ಕೌನ್ ಶ್ರೀ ರಾಧಾ ಗೋವಿಂದ ಕಿ ಜೈ, ಶ್ರೀ ಗೌರ್ ನಿತಾಯ್ ಕಿ ಜೈ, ಶ್ರೀಲ ಪ್ರಭುಪಾದ್ ಕಿ ಜೈ, ಶ್ರೀಲ ಗುರುದೇವ್ ಕಿ ಜೈ, ಎಲ್ಲ ಗುರು ಪರಂಪರೆಗೂ ಜೈ, ಎಲ್ಲ ದೀಕ್ಷಾ ಗುರುಗಳಿಗೂ ಜೈ, ಎಲ್ಲ ಶಿಕ್ಷಾ ಗುರುಗಳಿಗೂ ಜೈ, ಇಲ್ಲಿ ನೆರೆದಿರುವಂತ ಎಲ್ಲ ಭಕ್ತ ವೃಂದಕ್ಕೂ ಜೈ.
ಸೊ ಇವತ್ತು 41ನೇ ಶ್ಲೋಕದಿಂದ ಪ್ರಾರಂಭ ಮಾಡೋಣ. ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 41ನೇ ಶ್ಲೋಕ. ತಸ್ಮಾತ್ ಮ್ಯೂಟ್ ಮಾಡ್ಕೊಳ್ಳಿ ಮಾತಾಜಿ, ಮ್ಯೂಟ್ ಮಾಡಿ ಅವರಿಗೆ. ಮಾಡ್ದೆ ಮತ್ತೆ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿಹ್ಯೇನಂ ಜ್ಞಾನ ವಿಜ್ಞಾನ ನಾಶನಂ. ತಸ್ಮಾತ್ ಇಲ್ಲಿ ಸಕ್ಕೆ ಮಾವತ್ತಿದೆ ಮತ್ತೆ ಆ ಸ್ವರ ಕೂಡಿರೋದ್ರಿಂದ ತಸ್ಮಾತ್, ಮತ್ತೆ ತ ವ್ಯಂಜನ ಇದೆ. ತಸ್ಮಾತ್ ರಾಂಗ್. ಏನ್ ಹೇಳ್ಬೇಕು? ತಸ್ಮಾತ್ 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 ಅನ್ನಂಗಿಲ್ಲ, ತಸ್ಮಾತ್. ಸೊ ಅರ್ಧ ಹೇಳ್ಬೇಕು. ತ್ವಮಿಂದ್ರಿಯಾಣ್ಯಾದೌ, ಇಲ್ಲಿ ತ್ವಮಿಂದ್ರಿಯಾಣ್ಯಾದೌನಲ್ಲಿ 3 ಪದಗಳಿದೆ. ತ್ವಂ ಇಂದ್ರಿಯಾಣಿ ಆದೌ, ತಕ್ಕೆ ಬವತ್ತಿದೆ ತ್ವ ಮೀ ಮತ್ತೆ ಇಲ್ಲಿ ಅನುಸ್ವಾರ ಇದೆ. ತ್ವಮಿಂದ್ರಿ ಯಾ ನ್ಯಾ ನಕ್ಕೆ ಯಾವತ್ತಿರೋದ್ರಿಂದ ನ್ಯಾ ದೌ. ನೀವು ಬಿಡಿಸಿನೂ ಕೂಡ ಹೇಳ್ಬೋದು. ತ್ವಂ ಇಂದ್ರಿಯಾಣಿ ಆದೌ ಅಂತ ಹೇಳ್ಬೋದು. ತ್ವಂ ಇಂದ್ರಿಯಾಣಿ ಆದೌ ಅಥವಾ ನೀವು ತ್ವಂ ಇಂದ್ರಿಯಾಣ್ಯಾದೌ ಅಂತ ಹೇಳ್ಬೋದು. ತ್ವಂ ಇಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ. ಪಾಪ್ಮಾನಂ ಅಂತಂದ್ರೆ ಪಾದದ ಪಾಪದ ಒಂದು ಸಂಕೇತ. ಪ್ರಜಹಿ ಹೇನಂ, ಹಕೆ ಇಲ್ಲಿ ಯವತ್ ಕೂಡಿದೆ, ಯವತ್ತಿದೆ, ಹಾಗಾಗಿ ಹೇನಂ. ಜ್ಞಾನ ವಿಜ್ಞಾನ ನಾಶನಂ, ಜ್ಞಾನ ವಿಜ್ಞಾನ ನಾಶನಂ. ನಾಶನ ಇಲ್ಲಿ 2 ಪದ ಬರುತ್ತೆ, ಜ್ಞಾನ ವಿಜ್ಞಾನ ಮತ್ತೆ ನಾಶನಂ. ಬಿಡಿಸಿ ಹೇಳ್ಬೋದು, ಕೂಡ್ಸಿನೂ ಹೇಳ್ಬೋದು, ಸರಳವಾಗಿದೆ. ಸೊ ಇಲ್ಲಿ ಭಗವಂತ ಹೇಳ್ತಾ ಇರೋದಂದ್ರೆ ಇದರ ಅರ್ಥ ತಸ್ಮಾತ್ ಅಂದ್ರೆ ಆದ್ರಿಂದ. ಹಿಂದೆ ಏನ್ ಹೇಳಿದ ಭಗವಂತ? ಈ ಒಂದು ಕಾಮಕ್ಕೆ, ಕಾಮ ಎಲ್ಲಿರ್ತದೆ ಅಂತ ಹೇಳಿದ್ದ. ಕಾಮ ಎಲ್ಲಿರ್ತದೆ? ಇಂದ್ರಿಯಾಣಿ ಮನೋಬುದ್ಧಿ ರಸ್ಯಾಧಿಷ್ಠಾನ ಮುಚ್ಚತೆ ಅಂತ ಹೇಳಿ. ಸೊ ಇಂದ್ರಿಯಗಳು, ಮನಸ್ಸು, ಬುದ್ಧಿ ಇವೆಲ್ಲದರಲ್ಲಿ ಕೂಡ ಕಾಮ ಅನ್ನೋದು ಇರುತ್ತೆ. ಅದೇ ಇದರ ಆವಾಸಸ್ಥಾನ ಅಂತ ಹೇಳಿದೆ. ಹಾಗಾಗಿ ಅವುಗಳ ಮೂಲಕ ಕಾಮವು ಈ ಜೀವಿಯ ಜ್ಞಾನವನ್ನ ಆವರಿಸುತ್ತೆ. ಸೊ ಈ ಮನಸ್ಸು, ಇಂದ್ರಿಯ, ಬುದ್ಧಿಯಿಂದಾನೇ ನಮ್ಗೆ ಕಾಮ ಆವರಿಸುವಂಥದ್ದು. ಆ ಕಾಮ ಆವರಿಸಿದಾಗ ನಮ್ಮ ಜ್ಞಾನ ಏನಾಗುತ್ತೆ? ದಿಕ್ಪಾಲಾಗುತ್ತೆ ಅಂತ ಹೇಳಿ, ನಮ್ಮ ಜ್ಞಾನಕ್ಕೆ ಮಂಕು ಬಡಿಯುತ್ತೆ ಅಂತ ಹೇಳ್ತಾನೆ ಕೃಷ್ಣ. ಹಾಗಾಗಿ ಅದರಿಂದ ಈ ಶ್ಲೋಕದಲ್ಲಿ ಹೇಳ್ತಾನೆ, ಆದ್ದರಿಂದ ಭರತರ್ಷಭ ಅಂದ್ರೆ ಭರತ ವಂಶದಲ್ಲಿ ಶ್ರೇಷ್ಠನಾದಂತಹ ಅರ್ಜುನನೇ ಅಂತ ಹೇಳ್ತಾ ಇರುವಂತದ್ದು ಭರತರ್ಷಭ. ತಸ್ಮಾತ್ ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ಅಂದ್ರೆ ಈ ಅದವ್ ಅಂತಂದ್ರೆ ಪ್ರಾರಂಭ ಅಂತ ಹೇಳಿ ಕರೀತಾರೆ. ತ್ವಮಿಂದ್ರಿಯಾಣ್ಯಾದೌ ಅಂದ್ರೆ ಪ್ರಾರಂಭದಲ್ಲಿಯೇ ಈ ಇಂದ್ರಿಯಗಳನ್ನ ನಾವು ನಿಯಮ್ಯ ಭರತರ್ಷಭ ಅಂತ ಹೇಳ್ತಾರೆ. ನಿಯಮ್ಯ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಅಂದ್ರೆ ಏನು ಗೊತ್ತಾ? ಪ್ರಾರಂಭದಲ್ಲಿಯೇ ಆದವ್ ಅಂದ್ರೆ ಪ್ರಾರಂಭ. ಮತ್ತೆ ತ್ವಂ ಇಂದ್ರಿಯಾಣಿ, ತ್ವಂ ಅಂತಂದ್ರೆ ನೀನು ಅಂತ ಹೇಳಿದ ಹಾಗೆ. ಸೊ ನಿನ್ನ ಇಂದ್ರಿಯಗಳನ್ನ ನೀನು ಪ್ರಾರಂಭದಿಂದಲೇ ನಿಯಮ್ಯ ಅಂದ್ರೆ ನಿಯಂತ್ರಿಸು ಅಂತ. ಆಮೇಲೆ ಭರತರ್ಷಭ ಅಂದ್ರೆ ಭರತರ್ಷಭ ಅರ್ಜುನನ್ ಹೇಳ್ತಾ ಇದ್ದಾನೆ. ಪಾಪ್ಮಾನಂ, ಪಾಪ್ಮಾನಂ ಅಂತಂದ್ರೆ ಪಾಪದ ಒಂದು ಮಹಾ ಸಂಕೇತ. ಯಾವುದು? ಪ್ರಜಹಿ ಹೇನಂ. ಸೊ ಪಾಪದ ಮಹಾಸಂಕೇತ ಯಾವುದು? ಈಗಾಗಲೇ ಹಿಂದಿನ ಶ್ಲೋಕದಲ್ಲಿ ಹೇಳಿರುವಂತದ್ದು ಕಾಮ. ಪಾಪದ ಮಹಾಸಂಕೇತವಾದ ಈ ಕಾಮಕ್ಕೆ ನಾವ್ ಏನ್ ಮಾಡ್ಬೇಕು? ಪ್ರಜಹಿ ಹೇನಂ ಅಂದ್ರೆ ತಡೆ ಹಿಡಿಬೇಕು ಅಂತ ಹೇಳಿ, ಅಥವಾ ಕಡಿವಾಣ ಹಾಕ್ಬೇಕು ಅಂತ ಹೇಳ್ತಾರೆ. ಆಮೇಲೆ ಜ್ಞಾನ ವಿಜ್ಞಾನ ನಾಶನಂ. ಹಾಗಾಗಿ ಈ ಜ್ಞಾನ ಮತ್ತೆ ವಿಜ್ಞಾನ ಅಂದ್ರೆ ಏನು ಗೊತ್ತಾ? ಜ್ಞಾನ ಅಂತಂದ್ರೆ ಈಗ ಏನ್ ಪಡ್ಕೊಳ್ತಾ ಇರುವಂತ ಆಧ್ಯಾತ್ಮಿಕ ಜ್ಞಾನ. ಈ ವಿಜ್ಞಾನ ಅಂತಂದ್ರೆ ಆತ್ಮಜ್ಞಾನ. ಹಾಗಾಗಿ ಈ ಜ್ಞಾನ ಆತ್ಮಜ್ಞಾನವನ್ನ ನಾಶ ಮಾಡುವಂತಹ ಈ ಕಾಮವನ್ನ ನೀನು ಹೇನಂ ಅಂದ್ರೆ ಧ್ವಂಸ ಮಾಡ್ಬೇಕು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಹಿ ಏನಂ ಅಂತ ಹೇಳ್ತಾರೆ. ಖಂಡಿತವಾಗಿಯೂ ನಿನಾಶ ಮಾಡು ಅಂತ, ಖಂಡಿತವಾಗಿ ತಡೆ ಹಿಡು. ಸೊ ಪಾಪಕ್ಕೆ ಕಾರಣವಾದಂತಹ ಈ ಕಾಮವನ್ನ, ಜ್ಞಾನ ಆತ್ಮವನ್ನ ನಾಶ ಮಾಡುವಂತಹ ಈ ಕಾಮವನ್ನ ನೀನು ನಾಶ ಮಾಡು ಅಥವಾ ಧ್ವಂಸ ಮಾಡು ಅಂತ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ ಮತ್ತೆ. ಓಕೆ ಮತ್ತೆ.
ಹರೇ ಕೃಷ್ಣ ಅನಸೂಯ ಮಾತಾಜಿ. ಹರೇ ಕೃಷ್ಣ. ಶ್ಲೋಕ 41. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜೈಹೇನಂ ಜ್ಞಾನ ವಿಜ್ಞಾನ ನಾಶನಂ. ಪ್ರಜಹಿ ಹೇನಂ ಪ್ರಜಹಿ ಹೇನಂ 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 ಪಾಪ್ಮಾನಂ ಪ್ರಜೈಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ದೀಪಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 41. ತಸ್ಮಾತ್ ತ್ವಮಿಂದ್ರಿಯಾಣ್ಯಾಧೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಕೃಷ್ಣಮೂರ್ತಿ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 49. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದ್ಯೌ ನಿಯಮ್ಯ ಭರತಶ್ರಭಃ ಪಾಪ್ನಾನಂ ಪ್ರಜಹಿ ಹೈನಂ ಜ್ಞಾನ ವಿಜ್ಞಾನ ನಾಶನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗೀತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾಧೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಹರೇ ಕೃಷ್ಣ. ಹರೇ ಕೃಷ್ಣ ಹರ್ನಿ ಕಕ್ಕೇರಿ ಮಾತಾಜಿ. ಶ್ಲೋಕ 41. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದ್ಯೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೇನಂ ಜ್ಞಾನ ವಿಜ್ಞಾನ ನಾಶನಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಆಯ್ತು ಮಾತಾಜಿ. ನಮಿತಾ ಮಾತಾಜಿ. ಹರೇ ಕೃಷ್ಣ. ಸರಿ ಮಾತಾಜಿ. ಇನ್ನೊಬ್ರು ಯಾರಿಗಾದ್ರು ಹೇಳ್ಸಿ, ಒಬ್ರಿಗೆ ಹೇಳ್ಸಿ. ಓಕೆ ಮಾತಾಜಿ. ಹೊನ್ನ ಬಿ ಎಸ್ ಕರಣ್. ಹರೇ ಕೃಷ್ಣ. ಶೋಭಾ ಭಟ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ತಸ್ಮಾತ್ ತ್ವಮಿಂದ್ರಿಯಾಣ್ಯಾದೌ ನಿಯಮ್ಯ ಭರತರ್ಷಭ ಪಾಪ್ಮಾನಂ ಪ್ರಜಹಿ ಹೀನಂ ಜ್ಞಾನ ವಿಜ್ಞಾನ ನಾಶನಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏನಾದ್ರೂ ಇದು ಒಂದು ಶ್ಲೋಕದಲ್ಲಿ ಪ್ರಶ್ನೆಗಳಿದ್ರೆ ಅದನ್ನ ಕೊನೆಗೆ ಕೇಳೋಣ. ನಿನ್ನೆ ಕೂಡ ಪ್ರಶ್ನೆಗಳನ್ನ ತಗೊಳ್ಳಿಲ್ಲ, ಸೊ ಏನಾದ್ರೂ ಇದ್ರೆ ಇವತ್ತು ಮಾಡೋಣ. ಅದು ಶ್ರೀಮದ್ ಭಗವದ್ಗೀತೆ ಅಧ್ಯಾಯ 3 42ನೇ ಶ್ಲೋಕ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿಃ ಯೋ ಬುದ್ಧಿಃ ಪರತಸ್ತು ಸಃ. ಇಂದ್ರಿಯಾಣಿ ಪರಾಣ್ಯಾಹುಃ. ಇಲ್ಲಿ ಪರಾಣ್ಯಾಣಕ್ಕೆ ನಕ್ಕೆ ಯವತ್ತಿದೆ, ಮತ್ತೆ ಆ ಸ್ವರ ಕೂಡಿರೋದು ಪರಾಣ್ಯ. ಹೂ 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 ಮುಂದೆ ವಿಸರ್ಗ ಇದೆ. 2 ಸೊನ್ನೆ ಕಾಣ್ತಾ ಇದೆಯಲ್ಲ ನಮಗೆ ಒಂದು ವರ್ಟಿಕಲ್ ಅಲ್ಲಿ, ಸೊ ಅದಕ್ಕೆ ವಿಸರ್ಗ ಅಂತ ಹೇಳ್ತಾರೆ. ಹೂ ಹೂ ಅಂತ. ಹೂ ಯಾವಾಗ ಈ ವಿಸರ್ಗದ ಹಿಂದೆ ಯಾವ ಒಂದು ವ್ಯಂಜನ ಇದೆಯೋ ಅದಕ್ಕೆ ಅನುಗುಣವಾಗಿ ವಿಸರ್ಗ ಹೋಗುತ್ತೆ. ಸೊ ವಿಸರ್ಗ ಹಾಗೆ ಉಚ್ಚಾರಣೆ ಮಾಡ್ತಾರೆ. ಇಲ್ಲಿ ಹಕ್ಕೆ ಊ ಸ್ವರ ಕೂಡಿದೆ, ಹಾಗಾಗಿ ಯಾವ್ದ್ ಸ್ವರ ಕೂಡಿರುತ್ತೋ ಅದೇ ಸ್ವರದ ಉಚ್ಚಾರಣೆ ಇಲ್ಲಿ ವಿಸರ್ಗಕ್ಕಾಗತ್ತೆ. ಇಲ್ಲಿ ಹಕ್ಕೆ ಊ ಸ್ವರ ಕೂಡಿರೋದ್ರಿಂದ ಈ ವಿಸರ್ಗ ಕೂಡ ಹಾಗೆ ಉಚ್ಚಾರಣೆ ಆಗುತ್ತೆ. ಹುಹು ಅಂದ್ರೆ ಈ ಒಂದು ವಿಸರ್ಗ ಹ ಅಂತ ಉಚ್ಚಾರಣೆ ಮಾಡ್ತೇವೆ. ಸೊ ಇಲ್ಲಿ ಊ ಕೂಡಿರೋದ್ರಿಂದ ಹೂ ಅಂತ ಹೇಳ್ತೇವೆ. ಸೊ ಹಾಗಾಗಿ ಇಂದ್ರಿಯಾಣಿ ಪರಾಣ್ಯ ಹೂ ಹೂ ಅಂತ. ಇಂದ್ರಿಯೇಭ್ಯ, ಇಲ್ಲಿ ಇಂದ್ರಿಯೇಭ್ಯ ದೊಡ್ಡ ಭ ಇದೆ, ಯವತ್ತಿದೆ, ಮತ್ತೆ ಯಕ್ಕೆ ದೀರ್ಘ ಇರೋದ್ರಿಂದ ಎಳಿಬೇಕು. ಇಂದ್ರಿಯೇಭ್ಯ. ಇಲ್ಲಿ ವಿಸರ್ಗ ಇದೆ. ಇಲ್ಲಿ ವಿಸರ್ಗ ಹೇಳಿದಾಗ ಸಾಮಾನ್ಯವಾಗಿ ನಾವು ಯಾವ ಸ್ವರ ಬರುತ್ತೋ ಅದೇ ಸ್ವರನ ಬಳಸ್ತೇವೆ. ಇಲ್ಲಿ ಅ ಸ್ವರ ಕೂಡಿದೆ, ಭ್ಯ ಬಂದಿದೆ. ಸೊ ಹಾಗಾಗಿ ವಿಸರ್ಗ ಕೂಡ ಹ ಅಂತೇವೆ. ಬಟ್ ಇಲ್ಲಿ ಮಧ್ಯದಲ್ಲಿ ಇರುವಾಗ ಅನುಸ್ತುಭ ಛಂದಸ್ಸಿನಲ್ಲಿ ಮಧ್ಯದಲ್ಲಿ ವಿಸರ್ಗ ಇರುವಾಗ ಇಂದ್ರಿಯೇಭ್ಯ ಸ್ವಲ್ಪ ಬಾಲಸ್ಯ ಸರ್ಪಸ್ಯ ನಿನ್ನೆ ಹೇಳಿದ್ದೆ ನೋಡಿ. ಸೊ ಈ ಒಂದು ಚಿಕ್ಕವಾದಂತಹ ಒಂದು ಹಾವು ಹೇಗೆ ಹ ಕಾರ ಹುಸ್ ಮಾಡುತ್ತೋ ಅದೇ ತರ ಮಾಡ್ಬೇಕು, ತುಂಬಾ ಮಾಡ್ಬಾರ್ದು. ಇಂದ್ರಿಯೇಭ್ಯ ಪರಂ ಮನಃ. ಕೊನೆಗೂ ಕೂಡ ಹಾಗೆ ಉಚ್ಚಾರಣೆ ಮಾಡ್ಬೇಕು. ಆಕ್ಚುಲಿ
ಮನಃ, ಇಂದ್ರಿಯೇಭ್ಯ ಪರಂ ಮನಃ ಹೀಗೆ ಮಾಡ್ತಾರೆ. ಆದ್ರೆ ನಮ್ಗೆ ಕಲಿಯೋರಿಗೆ ಹೀಗೆ ಮನಃ ಅಂತ ಹೇಳಿದಾಗ ಅವರು ಅದನ್ನ ವಿಸರ್ಗ ಬಿಟ್ಬಿಡ್ತಾರೆ. ಉಚ್ಚಾರಣೆ ಮಾಡದೇ ಇರೋ ಕಾರಣ ನಾವು ಪದೇ ಪದೇ ಅದನ್ನ ಹೇಳ್ತೇವೆ ಮನಃ ಅಂತ. ಇಂದ್ರಿಯೇಭ್ಯ ಪರಂ ಮನಃ. ಬಟ್ ನೀವು ಮಧ್ಯದಲ್ಲಿ ಹೇಳುವಾಗ ರೂಲ್ ಹೇಗಿದೆಯೋ ಹಾಗೆ ಮಾಡಿ. ಇಂದ್ರಿಯೇಭ್ಯ ಪರಂ ಮನಃ. ಕೇಳಿಸ್ತಾ ಇದೆ ಅನ್ಕೊಳ್ತೇನೆ. ಇಂದ್ರಿಯೇಭ್ಯ ಭ್ಯ ಕೇಳಿಸ್ತಾ ಇದೆ ನೋಡಿ. ಇಂದ್ರಿಯೇಭ್ಯ ಇಂದ್ರಿಯೇಭ್ಯ ಪರಂ ಮನಃ. ಮನಸ್ಸಸ್ತು ಪರಾ ಬುದ್ಧಿಹಿ. ಧಕ್ಕೆ ದೊಡ್ಡ ಧ ಒತ್ತಿದೆ. ಬುದ್ಧಿಹಿ. ಮತ್ತೆ ಇಲ್ಲಿ ಮನಸ್ತಸ್ತು ತಕ್ಕೆ ತ ಒತ್ತಿದೆ. ಸೊ ಸ್ತು. ಯೋ 4ನೇ ಲೈನು. ಯೋ ದೊಡ್ಡ ಓ ಕೂಡಿದೆ, ದೀರ್ಘ ಇದೆ. ಯೋ ಬುದ್ಧೇಹೇ. ಇಲ್ಲಿ ನೋಡಿ ಬುದ್ಧೇಹೇ ಅಂತ ಹೇಳ್ಬೇಡಿ. ಇಲ್ಲಿನೂ ಕೂಡ ಮಧ್ಯದಲ್ಲಿ ಬಂದಿದೆ ವಿಸರ್ಗ, ಫುಲ್ ಆಗಿಲ್ಲ. ಹಾಗಾಗಿ ಬುದ್ಧಿ. ಯೋ ಬುದ್ಧಿ ಪರತ್ತಸ್ತು ಪರತ್ತಸ್ತು. ಯೋ ಬುದ್ಧಿ ವಿಸರ್ಗ ನೋಡಿ ಹೇ ಅಂತ ಹೋಗ್ತಾ ಇದೆ. ಯೋ ಬುದ್ಧಿ ಯೋ ಬುದ್ಧಿ ಪರತ್ತಸ್ತು ಸಹ. ಯೋ ಬುದ್ಧಿ ಪರತ್ತಸ್ತು ಸಹ. ಓಕೆ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ. ಮನಸ್ಸಸ್ತು ಪರಾ ಬುದ್ಧಿಃ ಯೋ ಬುದ್ಧಿ ಪರತಸ್ತು ಸಹ. ಇದೊಂದು ಅರ್ಥವನ್ನ ನೋಡ್ಕೊಂಡು ಬರೋಣ. ಇಂದ್ರಿಯಾಣಿ ಪರಾಣ್ಯಾಹುಃ. ಹಾಗೆ ಇಲ್ಲಿ ಭಗವಂತ ಒಂದು ಶ್ರೇಷ್ಠತೆಯನ್ನ ಅನುಕ್ರಮವಾಗಿ ಹೇಳ್ತಾ ಇದ್ದಾರೆ. ಅಂದ್ರೆ ನಮ್ಮ ಒಂದು ಅಂಗದಲ್ಲಿ, ನಮ್ಮ ದೇಹದಲ್ಲಿ ಇರುವಂತಹ ಇಂದ್ರಿಯಗಳಲ್ಲಿ ಯಾವುದು ಶ್ರೇಷ್ಠ, ಒಂದಕ್ಕಿಂತ ಒಂದು ಹೇಗ ಶ್ರೇಷ್ಠತೆಯನ್ನು ಪಡೆದಿದೆ ಅಂತ ಹೇಳ್ತಾರೆ. ಈ ಇಂದ್ರಿಯಾಣಿ ಪರಾಣ್ಯಾಹುಹು ಅಂತ ಏನಿದೆಯಲ್ಲ, ಅದನ್ನ ಬಿಡಿಸಿದಾಗ ಪರಾಣಿ ಆಹುಹು ಅಂತ ಆಗುತ್ತೆ. ಪರಾಣಿ ಆಹುಹು. ಪರಾಣಿ ಅಂದ್ರೆ ಶ್ರೇಷ್ಠ ಅಂತ. ಈ ಕ್ರಿಯಾಶೀಲವಾದ ಇಂದ್ರಿಯಗಳು ಈ ಏನು ಜಡವಸ್ತು ಇದೆಯಲ್ಲ, ಈ ಜಡವಸ್ತುಗಿಂತ ಶ್ರೇಷ್ಠ. ಅಂದ್ರೆ ನಮ್ಮ ದೇಹ ಜಡವಸ್ತು, ಈ ದೇಹದೊಳಗೆ ಇಂದ್ರಿಯಗಳಿದೆ. ಹೀಗೆ ಈ ಒಂದು ಜಡವಸ್ತುವಿಗಿಂತ ಇಂದ್ರಿಯಗಳು ಶ್ರೇಷ್ಠ. ಇಂದ್ರಿಯಾಣಿ ಪರಾಣ್ಯ ಆಹುಹು ಅಂತ. ಆಮೇಲೆ ಇಂದ್ರಿಯೇಭ್ಯ ಪರಂ ಮನಃ. ಸೊ ಇಂದ್ರಿಯೇಭ್ಯ ಅಂತಂದ್ರೆ ಈ ಇಂದ್ರಿಯಗಳಿಗಿಂತ ಪರಂ ಮನಃ, ಪರಮವಾದದ್ದು ಮನಸ್ಸು. ಮನಃ ಅಂದ್ರೆ ಮನಸ್ಸು. ಇಂದ್ರಿಯಗಳಿಗಿಂತ ಪರಂ ಅಂದ್ರೆ ಪರಮವಾದದ್ದು. ಮನಃ ಅಂದ್ರೆ ಮನಸ್ಸು. ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು. ಆಮೇಲೆ ಮನಸ್ಸಸ್ತು ಪರಾಬುದ್ಧಿಹಿ. ಮನಸ್ಸಸ್ತು ಮನಸಃ ತು ಅಂತ. ಮನಸ್ಸಿಗಿಂತಲೂ ಪರ ಅಂದ್ರೆ ಶ್ರೇಷ್ಠ. ಬುದ್ಧಿಹಿ ಬುದ್ಧಿ ಅಂದ್ರೆ ಮನಸ್ಸಿಗಿಂತ ಶ್ರೇಷ್ಠ ಬುದ್ಧಿ. ಯೋ ಬುದ್ಧಿ ಪರತಸ್ತು ಸಹ. ಯೋ ಬುದ್ಧಿ ಯಹ ಅಂತ ಹೇಳಿ ಕರೀತಾರೆ. ಸಾರಿ, ಇಲ್ಲಿ ಅಂದ್ರೆ ಇಲ್ಲಿ ಬುದ್ಧಿ ಯೋ ಬರುತ್ತಲ್ಲ, ಹಾಗಾಗಿ ಯೋ ಅಂತ ಕೆಳಗಡೆ ತಗೊಂಡಿದ್ದಾರೆ. ಇಲ್ಲಿ ಯಹ ಬುದ್ಧಿ ಅಂತಂದ್ರೆ ಈ ಮನಸ್ಸಿಗಿಂತ ಮೇಲೆ ಮನಸ್ಸು ಹೇಳಿರುವಂತದ್ದು, ಮನಸ್ಸು ಶ್ರೇಷ್ಠ ಅಂತ. ಹಾಗೆ ಇಲ್ಲಿ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ. ಬುದ್ಧಿ ಪರತ್ ಅಂತ ಹೇಳಿ. ಪರತಃ ಅಂದ್ರೆ ಶ್ರೇಷ್ಠ ಇಲ್ಲಿ ಮತ್ತೆ. ಬುದ್ಧಿ ಶ್ರೇಷ್ಠ. ಮತ್ತೆ ಕೊನೆಗಿರುವಂಥದ್ದು ಇಲ್ಲಿ ಪರತಃ ತು ಸಹ ಅಂತ ಹೇಳಿದೆ. ಪರತಃ ತು ಸಹ ಅಂತಂದ್ರೆ ನೀ ಅಂದ್ರೆ ಯಾರು? ಆತ್ಮ. ಹಾಗಾಗಿ ಸಹ ಅಂತ ಹೇಳಿರುವಂತದ್ದಲ್ಲಿ ಆತ್ಮ, ಈ ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಯೋ ಬುದ್ಧೇ ಪರತಸ್ತು ಸಹ. ಸೊ ಈ ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ಕೊನೆಯ ಲೈನಲ್ಲಿ ಹೇಳ್ತಾರೆ. ಇಂದ್ರಿಯಗಿಂತ, ಜಡವಸ್ತುಗಿಂತ ಇಂದ್ರಿಯ ಶ್ರೇಷ್ಠ. ಮನಸ್ಸಿಗಿಂತ ಇಂದ್ರಿಯಗಿಂತ ಮನಸ್ಸು ಶ್ರೇಷ್ಠ. ಆಮೇಲೆ ಈ ಮನಸ್ಸಿಗಿಂತ ಬುದ್ಧಿ ಶ್ರೇಷ್ಠ, ಬುದ್ಧಿಗಿಂತ ಆತ್ಮ ಶ್ರೇಷ್ಠ ಅಂತ ಹೇಳ್ತಾರೆ. ಕಂಟಿನ್ಯೂ ಮಾಡಿ ಮಾತಾಜಿ. ಸ್ವಲ್ಪ ಹೇಳಿಸಿ ಮಾತಾಜಿ, ಒಂದು 7-8 ಜನರಿಗೆ. ಮಾತಾಜಿ ಇಲ್ಲಿ ಬುದ್ಧೇ ಎಳಿಲಿಕ್ಕಿಲ್ಲ, ದೀರ್ಘ ಉಂಟಲ್ವಾ, ಅದು ಎಳಿಲಿಕ್ಕಿಲ್ಲ. ಬುದ್ಧೆ ಎಳಿಬೇಕು ಮಾತಾಜಿ. ಹೇಳುವಾಗ ಬುದ್ಧೆ ಎರಡು ಬರುತ್ತೆ ನೋಡಿ ಮಾತಾಜಿ. ಎಳೆಯೋದು ಬರುತ್ತೆ, ಬುದ್ಧೆ.
ಇಲ್ಲಾಂದ್ರೆ ನಾವು ಹೇಳಿದ್ರೆ ಬುದ್ಧೇಹೆ ಮತ್ತೆ ಹ ಬರುತ್ತೆ ಅಲ್ಲಿ, ಬುದ್ಧೇಹೆ ಬುದ್ಧೆ ಹೀಗೆ ಹೇಳ್ಬೇಕಾಗತ್ತೆ. ಇಲ್ಲಾಂದ್ರೆ ಬುದ್ಧಿ ಅಥವಾ ಬುದ್ಧೆ ಬುದ್ಧೇ ಹೇಳ್ಬೇಕು. ಸರಿ. ಹರೇ ಕೃಷ್ಣ. ಗೀತಾ ಕೊಡಕಲ್ ಮಾತಾಜಿ ಈಗ ಬಂದಿದ್ದಾರೆ ಇವರೆಲ್ಲ. ಐಫೋನ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿ ಯೋ ಬುದ್ಧೆ ಪರತಸ್ತು ಸಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಐಫೋನ್ ಯಾರಿದ್ದೀರಾ? ಹರೇ ಕೃಷ್ಣ ಮಾತಾಜಿ. ಅಮಲಾ ಕಟೀಲ್ ಮಾತಾಜಿ. ಹರೇ ಕೃಷ್ಣ. ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ. ಕಮಲಾ ಕಟೀಲ್ ಮಾತಾಜಿ. ಸೌಮ್ಯಶ್ರೀ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸ್ತಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದ. ಹರೇ ಕೃಷ್ಣ. ಸರಿ, ಕಾಂತಮಣಿ ಅದು ಮಾತಾಜಿ. ಬುದ್ಧಿ ಸರಿ ಉಚ್ಚಾರಣೆ ಬಂತು. ಬುದ್ಧೇ. ಇಂದ್ರಿಯಾಣಿ ಪರಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸ್ಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಲಕ್ಷ್ಮೀ ಕೇಶವ ಮಾತಾಜಿ. ಕಾಂತಿ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ ಓದ್ಲಾ? ನಾವು ಯಾರು ಇಂದ್ರಿಯಾಣಿ ಪರಣ್ಯಾಹು ಮಾತಾಜಿ? ಹಾಗೆ ಅಲ್ಲ, ನಾನು ಹೇಳ್ತೇನೆ ಮಾತಾಜಿ. ಸೀರಿಯಲ್ ಬರ್ತೀನಿ. ಹಾಗೆ ಮಿಡ್ಲಲ್ಲಿ ಬಂದ್ರೆ ನಂಗೆ ಮತ್ತೆ ಕನ್ಫ್ಯೂಸ್ ಆಗ್ಬಿಡ್ತದ ಮಾತಾಜಿ. ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧಿಃ ಪರತಸ್ತು ಸಹ. ಹರೇ ಕೃಷ್ಣ. ಲಕ್ಷ್ಮೀ ಕೇಶವ ಮಾತಾಜಿ. ಲಕ್ಷ್ಮೀ ಪ್ರಿಯ ಮಾತಾಜಿ. ಹರೇ ಕೃಷ್ಣ ಮಾತಾಜಿ ಓದ್ತೀನಿ. ಶ್ಲೋಕ 42. ಇಂದ್ರಿಯಾಣಿ ಪರಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿ ಯೋ ಬುದ್ಧೇ ಪರತಸ್ತು ಸಹ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಲಲಿತಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಹರೇ ಹರೇ ಕೃಷ್ಣ. ಕೃಷ್ಣ. ಲೋಕಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಇಂದ್ರಿಯಾಣಿ ಪರಣ್ಯಾಹು ಇಂದ್ರಿಯೇಭ್ಯ ಪರಂ ಮನಃ ಮನಸ್ತಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರಸ್ತಸ್ತು ಸಹ. ಹರೇ ಕೃಷ್ಣ ಮಾತಾಜಿ. ನಮಿತಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ಹೇಳ್ಸಿ ಮಾತಾಜಿ. ಇನ್ನೊಂದು ಶ್ಲೋಕ ಇದೆ. ಹೌದಾ? ಅಲ್ಲ, ಆಯ್ತು. 5-6 ಜನ ಆಯ್ತು. ಹರೇ ಕೃಷ್ಣ. ಇನ್ನ ಇಬ್ರಿಗೆ ಹೇಳ್ಸಿ ಮಾತಾಜಿ. ಆಯ್ತು ಮಾತಾಜಿ. ಭೂಮಿಕಾ ಮಾತಾಜಿ. ಭೂಮಿಕಾ ಮಾತಾಜಿ. ಮಲ್ಲಮ್ಮ ಮಾತಾಜಿ. ಮಂಜುಳಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 42. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೋಭ್ಯಃ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ. ಹರೇ ಕೃಷ್ಣ ಮಾತಾಜಿ. ಎಲ್ಲ ಸರಿ ಇದೆ. ಅಲ್ಲಿ ಯೋ ಹೇಳಿದ್ರಿ, ಅಲ್ಲಿ ನೋಡಿ ಏನಿದೆ, ಏ ಇದೆಯಲ್ಲ, ಇಂದ್ರಿಯೇಭ್ಯ 2ನೇ ಲೈನ್ ಅಲ್ಲಿ. ಹಾ, ಏ ಸರಿ. ಇನ್ನೊಬ್ರು ಹೇಳಿ. ಯಾರಿಗೆ ಹೇಳಿದ್ರು ನೋಡಿ. ಹರೇ ಕೃಷ್ಣ ಮಾತಾಜಿ. ಹೇಳ ಮಂಜುಳ. ನಿಮ್ಗೆ ಹೇಳಿದಾರ ಮಾತಾಜಿ? ಹೇಳಿಕೆ ಹೇಳಿ. ಇಂದ್ರಿಯಾಣಿ ಪರಾಣ್ಯಾಹುಃ ಇಂದ್ರಿಯೇಭ್ಯ ಪರಂ ಮನಃ ಮನಸಸ್ತು ಪರಾ ಬುದ್ಧಿಃ ಯೋ ಬುದ್ಧೇ ಪರತಸ್ತು ಸಹ.
ಹರೇ ಕೃಷ್ಣ. ಧನ್ಯವಾದಗಳು. ಬುದ್ಧೆ ಸರಿ ಬಂತು ನೋಡಿ ನಿಮ್ದು. ಅದು ಬುದ್ಧೆ, ಯಾಕಂದ್ರೆ ಎಲ್ಲರದ್ದು ಸರಿ ಬರ್ತಾ ಇಲ್ಲ ಅದು, ಕೆಲವೊಬ್ರದ್ದು ಇದಾಗ್ತಾ ಇದೆ. ಯೋ ಬುದ್ಧೆ ಪರತಸ್ತು ಸಹ. ಹಾ, ಓಕೆ ಮಾತಾಜಿ. ಸರಿ, ಓಕೆ. ಸೊ ಇದು ಕೊನೆಯ ಶ್ಲೋಕ, ಈ ಭಗವದ್ಗೀತೆ ಅಧ್ಯಾಯ 3 ಕೊನೆಯ ಶ್ಲೋಕ ಇದೆ. ನೋಡೋಣ, ನೀವು ಹೇಳಿದ್ರೆ 4ನೇ ಅಧ್ಯಾಯ ಇವತ್ತೇ ಮಾಡೋಣ, ಇಲ್ಲಾಂದ್ರೆ ನಾಳೆಗೆ ಮಾಡೋಣ. ಭಗವದ್ಗೀತೆ ಅಧ್ಯಾಯ 3 43ನೇ ಶ್ಲೋಕ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಏವಂ ಬುದ್ಧೇಃ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇಲ್ಲಿ ಏವಂ ಬುದ್ಧೇಹೆ, ಇಲ್ಲಿನೂ ಕೂಡ ನೋಡಿ ದೀರ್ಘ ಇದೆ ಮತ್ತು ದೊಡ್ಡ ಧ ಇದೆ ಒತ್ತು. ಸೊ ಬುದ್ಧೇಹೆ ಅಂತ ಹೇಳ್ಬಿಡಿ. ಬುದ್ಧೇ ಪರಂ ಬುದ್ಧ್ವಾ ಅಲ್ಲ, ಬುದ್ಧ್ವಾ. ಧವತ್ತಿದೆ ಮತ್ತೆ ವ ಇದೆ, ಆ ಸ್ವರ ಕೂಡಿದೆ, ಬುದ್ಧ್ವಾ. ಸಂಸ್ತಭ್ಯಾತ್ಮಾನಮಾತ್ಮನ, ಇಲ್ಲಿ ನೋಡಿದಾಗ ಇಲ್ಲಿ 3 ಪದ ಕೂಡಿದೆ 2ನೇ ಲೈನಲ್ಲಿ. ಸಂಸ್ತಭ್ಯ ಆತ್ಮಾನಂ ಆತ್ಮನ ಅಂತ ಕೂಡಿದಾಗ ಸಂಸ್ತಭ್ಯ ಆತ್ಮಾನಂ ಆತ್ಮನ ಆಗುತ್ತೆ. ಇಲ್ಲಿ ನೀವು ಹೇಳುವಾಗ ಕೂಡಿನೂ ಹೇಳ್ಬೋದು, ಅಥವಾ ಆಗ್ಲಿಲ್ಲ ಅಂತಂದ್ರೆ ಸಂಸ್ತಭ್ಯ ಆತ್ಮಾನಂ ಆತ್ಮನ ಅಂತ ಹೇಳ್ಬೋದು. ಸಂಸ್ತಭ್ಯ ಆತ್ಮಾನಂ ಆತ್ಮನ. ಅಥವಾ ನೀವು ಎರಡೇ ಶಬ್ದ ಮಾಡೋರಿದ್ರು ಮಾಡ್ಬೋದು. ಸಂಸ್ತಭ್ಯ ಆತ್ಮಾನಮಾತ್ಮನ, 3 ಪದಾನು ಮಾಡ್ಬೋದು, 2 ಪದಾನು ಮಾಡ್ಬೋದು, 1 ಪೂರ್ಣನು ಹೇಳ್ಬೋದು. ಆಮೇಲೆ ಅದ್ರ ಅರ್ಥ ಏನು ಅಂತಂದ್ರೆ ಈ ಬುದ್ಧಿ ಮತ್ತೆ ಮನಸ್ಸನ್ನ ಸ್ಥಿರಗೊಳಿಸೋದು ಅಂತ. ಜಹಿ ಶತ್ರು ಮಹಾಬಾಹೋ, ದೀರ್ಘ ಹೋ, ದೊಡ್ಡ ಇದೆ, ದೀರ್ಘ ಇದೆ. ಕಾಮರೂಪಂ ದುರಾಸದಂ, ಮಕ್ಕೆ ವ್ಯಂಜನ ಇದೆ, ಸೊ ಪೂರ್ಣ ಮ ಅಂತಾನೆ. ದುರಾಸದಂ ಅಂತ ಹೇಳಂಗಿಲ್ಲ, ದುರಾಸದಂ. ಓಕೆ, ಸೊ ಇದ್ರ ಒಂದು ಅರ್ಥ. ಮಹಾಬಾಹೋ ಅಂತ ಉಚ್ಚಾರಣೆ ಮಾಡಿದ್ದಾನೆ ಭಗವಂತ ಅರ್ಜುನನಿಗೆ. ಮಹಾಬಾಹುವಾದ ಅರ್ಜುನ ಅಂದ್ರೆ ಬಲಿಷ್ಠವಾದ ಬಾಹುಳ್ಳವನು. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ. ಈ ಏನು ಇಂದ್ರಿಯಗಳಿದೆಯಲ್ಲ, ನಮ್ಮ ದೇಹದ ಇಂದ್ರಿಯಗಳು, ಮನಸ್ಸು ಮತ್ತೆ ಬುದ್ಧಿ. ಏವಂ ಬುದ್ಧಿ, ಹೀಗೆ ಈ ಬುದ್ಧಿ ಅಂದ್ರೆ ಬುದ್ಧಿಗಿಂತ ಏನು ಶ್ರೇಷ್ಠವಾದದ್ದು ಪರಂ ಅಂತ ಕೇಳಿದ್ರೆ, ಬುದ್ಧಿಗಿಂತ ಶ್ರೇಷ್ಠವಾದದ್ದನ್ನು, ಮತ್ತೆ ಮನಸ್ಸಿಗಿಂತ ಶ್ರೇಷ್ಠವಾದದ್ದು, ಈ ಇಂದ್ರಿಯಗಳಿಗಿಂತ ಶ್ರೇಷ್ಠವಾದದ್ದು ಮನಸ್ಸು, ಮನಸ್ಸಿಗಿಂತ ಶ್ರೇಷ್ಠವಾದದ್ದು ಬುದ್ಧಿ, ಬುದ್ಧಿಗಿಂತ ಶ್ರೇಷ್ಠವಾದದ್ದು ಆತ್ಮ. ಈಗಾಗಲೇ ಹಿಂದೆ ಹೇಳಿರುವಂಥದ್ದು, ಅದನ್ನೇ ಇಲ್ಲಿ ಹೇಳ್ತಾ ಇರುವಂಥದ್ದು. ಈ ಭೌತಿಕ ಇಂದ್ರಿಯಗಳು, ಮನಸ್ಸು ಮತ್ತು ಬುದ್ಧಿ ಇವೆಲ್ಲಗಳನ್ನ ಮೀರಿರೋದು ಈ ಆತ್ಮ. ಸಂಸ್ತಭ್ಯಾತ್ಮಾನಮಾತ್ಮನ. ಸೊ ಎಲ್ಲವುಗಳನ್ನ ಮೀರಿರೋದು ಈ ಒಂದು ಆತ್ಮ. ಆಮೇಲೆ ಜರಿ ಶತ್ರು ಮಹಾಬಾಹು. ಜರಿ ಶತ್ರು ಅಂದ್ರೆ ಈ ವೈರಿನ ಗೆಲ್ಲಬೇಕು ಅಂತ. ಜಹಿ ಶತ್ರು ಅಂದ್ರೆ ಈ ವೈರಿನ ಗೆಲ್ಲಬೇಕು, ಜಯಿಸ್ಬೇಕು. ಕಾಮರೂಪಂ ದುರಾಸದಂ, ಯಾಕಂದ್ರೆ ಕಾಮರೂಪಂ ಅಂತಂದ್ರೆ ಈ ಒಂದು ಬುದ್ಧಿ ಮತ್ತೆ ಮನಸ್ಸು, ನಮ್ಮ ಈ ಒಂದು ಇಂದ್ರಿಯಗಳನ್ನ ಈ ಯಾವುದು ಆವರಿಸಿದೆಯೋ ಅದು ಕಾಮ. ಆ ಕಾಮ ಅನ್ನುವಂಥ ವೈರಿಯನ್ನ ಗೆಲ್ಲಬೇಕು ಅಂತ ಇಲ್ಲಿ ಹೇಳ್ತಾರೆ. 2 ಬಂದಿದೆ. ಜರಿಶತ್ರು ಅಂದ್ರೆ ಇದನ್ನ ನಾಶ ಮಾಡುವಂತ ಹೇಳಿದ ಹಾಗೆ, ಜರಿಶತ್ರು ಇದು ಈ ವೈರಿನ ಜಯಿಸು ಅಂತ ಹೇಳ್ತಾನೆ. ಆಮೇಲೆ ಈ ಒಂದು ಕಾಮದಿಂದ ಇವುಗಳು ಉಂಟಾಗುತ್ತೆ, ಹಾಗಾಗಿ ಈ ಕಾಮ ಈ ತುಂಬಾನೇ ದುರ್ದಮವಾದದ್ದು ಅಂತ ಹೇಳಿ.
ಸೊ ಕೆಟ್ಟದಾಗಿರುವಂತದ್ದು ಅಂತ ಇಲ್ಲಿ ಹೇಳ್ತಾ ಇರುವಂತದ್ದು. ಕಂಟಿನ್ಯೂ ಮಾಡಿ. ಓಕೆ ಮಾತಾಜಿ, ಹರೇ ಕೃಷ್ಣ. ನಂದಿನಿ ಸೀನಪ್ಪ ಮಾತಾಜಿ, ಹರೇ ಕೃಷ್ಣ. हरे कृष्ण माताजी। एवं बुद्धिं परं बुद्ध्वा संस्थाप्यात्मनम् आत्मना जहि शत्रुं महाबाहो कामरूपं दुरासदम्। हरे कृष्ण माताजी। हरे कृष्ण. नर्मदा माताजी, नर्मदा हरे कृष्ण माताजी। एवं बुद्धे परं बुद्ध्वा संस्तभ्यात्मानमात्मना जेहि शत्रुं महाबाहो कामरूपं दुरासदम्। हरे कृष्ण. ಅನ್ಮ್ಯೂಟ್ ಮಾಡ್ಕೊಳ್ಳಿ. ಪಲ್ಲವಿ ಮಾತಾಜಿ. ನಿರ್ಮಲಾ ಮಾತಾಜಿ ಹೇಳಿ. ಹೇಳ್ತೇನೆ. ನಿರ್ಮಲಾ ಏವಂ ಮಾತಾಜಿ ಬುದ್ಧಿ ಹೇಳ್ತಾ ಇದ್ದೇನೆ ಮಾತಾಜಿ. ಏವಂ ಬುದ್ಧಿ ಪರಂ ಬುದ್ಧ್ವಾ ಸಂಸ್ತಭ್ಯ ಆತ್ಮಾನ ನಮಾತ್ಮಾನ ನಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಇಲ್ಲಿ ಸಂಸ್ತಭ್ಯಾತ್ಮಾನಂ ಆತ್ಮನ ಸಂಸ್ತಭ್ಯ ಹೇಳಿ. ಸಂಸ್ತಭ್ಯ ಸಂಸ್ತಭ್ಯ ಆತ್ಮಾನಮಾತ್ಮಾನ ಆತ್ಮಾನಂ ಆತ್ಮಾನಂ ಆತ್ಮನ ಸಂಸ್ತಭ್ಯಾತ್ಮಾನ ನಮಾತ್ಮಾನಂ ನಮಾತ್ಮಾನ. ಒಂದ್ ನಿಮಿಷ, ಒಂದೊಂದು ನೋಡಿ ಅಕ್ಷರನ ನೀವು ಗಡಿಬಿಡಿ ಮಾಡ್ಬೇಡಿ ಓದುವಾಗ. ಈಗ ನಾವು ಅಕ್ಷರವನ್ನ ಮುಂದೆ ಮುಂದೆ ಗೊತ್ತಾಗುತ್ತೆ ಅಂತ ಫಾಸ್ಟ್ ಆಗಿ ಓದಕ್ಕೆ ಹೋದಾಗ ಹಾಗಾಗುತ್ತೆ. ಸಂಸ್ತಭ್ಯ ಒಂದೊಂದು ನೋಡಿ ಓದಿ. ಸಂಸ್ತಭ್ಯ ಆತ್ಮ ನಮಾತ್ಮಾನ. ಇಲ್ಲಿ ನೀವು ಕೂಡಿ ಹೇಳ್ಬೇಕಾದ್ರೆ ಮತ್ತೆ ಅಲ್ಲಿ ಸೇರಿಸೋ ಅವಶ್ಯಕತೆ ಇಲ್ಲ. ಬಿಡಿಸಿ ಹೇಳುವಾಗ ನೀವು ಸೇರಿಸ್ಬೇಕು ಅಲ್ಲ. ಸಂಸ್ತಭ್ಯ ಈಗ ನಾನು ಹೇಳೋ ಒಂದೇ ಹೇಳಿ ನೀವು ಬಿಡಿಸಿ ಹೇಳ್ತಿರೋ ಅಥವಾ ಕೂಡಿ ಹೇಳ್ತಿರೋ ಅದು ಡಿಸೈಡ್ ಮಾಡ್ಕೊಳ್ಳಿ ಫಸ್ಟ್. ಈಗ ನೀವು ಬಿಡಿಸಿ ಹೇಳೋದಾದ್ರೆ ಈಗ ನಿಮ್ಗೆ ಅಲ್ಲಿ ನಾನು ಈಗ ಸ್ಕ್ರೀನ್ ಶೇರ್ ಮಾಡ್ತಾ ಇದ್ದೀನ, ಅಲ್ಲಿ ನಿಮ್ಗೆ ಕಾಣಲ್ಲ. ಮತ್ತೆ ನಾಳೆನೂ ಕೂಡ ನಿಮ್ಗೆ ಅದೇ ತರ ಸ್ಕ್ರೀನ್ ಶೇರ್ ಮಾಡೋರಿದ್ರೆ ಅದು ಗೊತ್ತಾಗಲ್ಲ. ಹಾಗಾಗಿ ಕೂಡಿ ಹೇಳೋರಿದ್ರೆ ನೀವು ಪ್ರತಿಯೊಂದು ಅಕ್ಷರವನ್ನ ನೋಡ್ಬೇಕು, ಗಮನಿಸ್ಬೇಕು, ಗಡಿಬಿಡಿ ಮಾಡ್ಬಾರ್ದು. ಆಗತ್ತೆ ಒಂದಿಲ್ಲ ಒಂದಿನ ಅದು ತಾನೇ ಬರುತ್ತೆ. ಸಂಸ್ತಭ್ಯ ನಾನ್ ಹೇಗ್ ಮಾಡ್ತಾ ಇದ್ದೀನೋ ಹಾಗೆ ಹೇಳಿ. ಸಂಸ್ತಭ್ಯಾತ್ಮಾನಮಾತ್ಮನ. ಸಂಸ್ತಭ್ಯ ಆತ್ಮಾನ ಮಾತ್ಮಾನ. ಆತ್ಮ ಇದೆ ಇಲ್ಲ, ಆಗ್ಲಿಕ್ಕಿಂತ ಬೆಟರ್ ಬಂತೀಗ. ಮಾಡಿದ್ರೆ ತಾನೇ ಬರುತ್ತೆ ಅದು ಮಾತಾಜಿ. ನೋಡಿ ಫಾಸ್ಟ್ ಅವಾಗ ಹೇಳೋದಕ್ಕೂ ಈಗ ಹೇಳೋದಕ್ಕೂ ವ್ಯತ್ಯಾಸ ಆಗತ್ತೆ. ಇನ್ನೊಂದ್ಸಲ ಹೇಳಿ. ಸಂಸ್ತಭ್ಯಾತ್ಮನ ಮಾತ್ಮಾನ. ಆತ್ಮ ಇಲ್ಲ, ಆತ್ಮ ಐತೆ ನೋಡಿ ಅಲ್ಲಿ ಏನಿದೆ? ಇದೆಯಲ್ಲ ಇದೆ. ಇಲ್ಲ ಮಾ ಅಂದ್ರೆ ಅಲ್ಲಿ ಆ ಇದೆಯಾ? ತಕ್ಕೆ ಆ ಸ್ವರ ಕೂಡಿದೆಯಾ? ಇಲ್ಲಲ್ಲ, ತುಮಾ ಅಲ್ಲ. ತಾಗೆ ಮಾವತ್ತಿದೆಯಲ್ಲ ಮಾತಾಜಿ. ಅದೇ ತ್ಮಾ ಅನ್ನಂಗಿಲ್ಲ, ತುಮಾ ಅಲ್ಲ ಅದು. ತಕ್ಕೆ ಮಾವತ್ ಹೇಳಿಯಲ್ಲ ನೀವು. ತ್ಮಾ ಯಾಕೆ ಹೇಳ್ತಾ ಇದ್ದೀರಾ? ಮಾತ್ಮಾನ ಮಾತ್ಮಾ ಅಂತ ಇದ್ದೀರಾ ನೀವು. ಮಾ ಮಾ ಅಂತ ಇದ್ದೀರಾ. ಮಾ ಇದೆಯಾ? ಮ ಇದೆಯಾ ಅಲ್ಲಿ? ಆತ್ಮ ಮಾತ್ಮಾನ. ಆತ್ಮ ತಕ್ಕೆ ಮಾವತ್ತು ಮ ಮಾತಾಜಿ. ಮಾತ್ಮನ ಸಂಸ್ತಭ್ಯಾತ್ಮಾನ ಮಾತ್ಮನ. ಸಂಸ್ತಭ್ಯಾತ್ಮನ ಮಾತ್ಮನ. ಇಲ್ಲಾಂದ್ರೆ ನೀವ್ ಹೀಗೆ ಹೇಳಿ ಮಾತಾಜಿ. ಇಲ್ಲೇ ಅಲ್ಲಿ ಅವಗ್ರಹ ಇದ್ದಲ್ಲೇ ಬಿಡ್ಸೋಣ. ಸಂಸ್ತಭ್ಯ 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 ಆತ್ಮಾನ ಮಾತ್ಮನ ಮಾತ್ಮಾನ ಆತ್ಮಾನ ಮಾತ್ಮನ ಆತ್ಮಾನ್ ಮಾತ್ಮಾನ. ಮಾ ಹೇಳ್ತಾ ಇದ್ದೀರಾ ನೀವು. ಮತ್ತೆ ನೋಡಿ ಗಮನಿಸಿ, ತ ಇದೆ, ಅಲ್ಲಿಗೆ ಮ ಒತ್ತಿದೆ. ತಕ್ಕೆ ಅಸ್ವರ ಕೂಡಿದೆ, ಹಾಗಾಗಿ ತುಮ ಬರುತ್ತೆ.
ನೀವ್ ಹೇಳ್ತಾ ಇರೋದು ತೋಕೆ ಆವತ್ತು ಆ ಸ್ವರ ಕೂಡಿದಾಗ ತ್ಮಾ ಆಗತ್ತೆ. ನೀವು ತ್ಮಾ ಇಲ್ಲ ಅಲ್ಲಿ, ಥ್ಮ. ತೋಕೆ ಮ ಒತ್ತಿದೆ, ಅ ಸ್ವರ ಕೂಡಿದೆ, ಥ್ಮ. ಹಾ ಸರಿ. ಮಾತ್ಮನ. ಸರಿ ಸರಿ. ಹರೇ ಕೃಷ್ಣ ಪಲ್ಲವಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಇಲ್ಲಿ ಬುದ್ಧ್ವಾ ಮಾತಾಜಿ ಫಸ್ಟ್ ಲೈನ್ ಅಲ್ಲಿ ಇಲ್ಲ, ಕೊನೆಗೆ ಬುದ್ಧ್ವಾ. ಬುದ್ಧ್ವಾ, ಬುದ್ಧ ಅಲ್ಲ, ಬುದ್ಧ್ವಾ. ಬುದ್ಧ್ವಾ. ಸರಿ, ನೆಕ್ಸ್ಟ್ ಹೇಳಿ. ಎಲ್ಲರಿಗೂ ಹೇಳಿಸಿ ಮಾತಾಜಿ. ಹೌದಾ? ಏನು ಒಂದ್ ನಿಮಿಷ. ಏನ್ ನೆಕ್ಸ್ಟ್ ಚಾಪ್ಟರ್ಗೆ ಹೋಗೋಣ ಅಥವಾ ನಾಳೆಗೆ ಮಾಡೋಣ? ನೆಕ್ಸ್ಟ್ ಚಾಪ್ಟರ್ ಹೋಗಿ ಮಾತಾಜಿ, ಇನ್ನು ಟೈಮ್ ಇದೆ 40 ನಿಮಿಷ. ಇದನ್ನೆಲ್ಲಾರು ಹೇಳೋರಿದ್ರೆ ಇವತ್ ಬಿಟ್ಟು ನಾಳೆಗೆ ಮಾಡೋಣ ಅಂತ. ಆಯ್ತು, ಅಷ್ಟೇ ಮಾಡಿ. ಹಾಗೆ ಮಾಡಿ ಮಾತಾಜಿ. ನಾನು ಓದ್ತೀನಿ ಮಾತಾಜಿ. ಪುಷ್ಪ ಮಾತಾಜಿ. ಪುಷ್ಪ ಓದಿ ಮಾತಾಜಿ. ಹೇಳ್ತಾರೆ ಅವರು ಬರ್ತಾರೆ, ಬರ್ತೀನಿ ಅಲ್ಫಾಬೆಟಿಕಲಿ ಮಾತಾಜಿ, ಬರ್ತಾರೆ, ತಗೊಳ್ತೀನಿ. ಎಲ್ರಿಗೂ ಹೇಳಿಸ್ತಾರೆ, ಅಲ್ಫಾಬೆಟಿಕಲಿ ಬರ್ತಾರೆ. ವೇಟ್ ಮಾಡಿ. ಪುಷ್ಪ ಮಾತಾಜಿ ಹೇಳಿ. ಆಯ್ತು ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಭಾವೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಸೊ ಹೀಗೆ ನೀವು ಯಾವಾಗ ಗೊತ್ತಾಗೋದಿಲ್ವಾ ಅವ್ರು ಬಿಡಿಸಿ ಹೇಳಿ, ನಿಮ್ಗೆ ಮುಂದೆ ಬರುತ್ತೆ ತಾನೇ, ಆಟೋಮೆಟಿಕ್ ಆಗಿ. ಹೇಗೆ ನಾವು ಫಾಸ್ಟ್ ಆಗಿ ಹೇಳ್ಬೇಕನ್ನೋ ತಾನೇ ಬರುತ್ತೆ. ಓಕೆ, ಸರಿ. ಹರೇ ಕೃಷ್ಣ ರಾಜಲಕ್ಷ್ಮಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ ಆತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ರಾಮು ಪಟ್ಕರ್ ಪ್ರಭುಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ರಾಮು ಪಟ್ಕರ್. ಶಿವಗಂಗಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಭಾವೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ಕೃಷ್ಣ ಶೋಭಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು. ಶೋಭಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮಾನಮಾತ್ಮನಾಂ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು ಮಾತಾಜಿ. ಶ್ರುತಿ ಮಾತಾಜಿ. ಹರೇ ಕೃಷ್ಣ. ನಾ ಒಬ್ಬರಾದ್ಮೇಲೆ ಒಬ್ರಿಗೆ ಅನ್ಮ್ಯೂಟ್ ಮಾಡ್ತೀನಿ, ನೀವು ಅವಾಗ ನೀವು ಮ್ಯೂಟ್ ಮಾಡ್ಕೊಂಡು ಓದಿ, ಅನ್ಮ್ಯೂಟ್ ಮಾಡ್ಕೊಂಡು ಓದಿ. ನಾನು ನಿಮಗೆ ಅನ್ಮ್ಯೂಟ್ ಮಾಡ್ತೀನಿ ಒಬ್ಬರದಾದ್ಮೇಲೆ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾತ್ಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅಲ್ಲಿ ಸಂಸ್ಥಾ ಇಲ್ಲ, ಸಂಸ್ಥಭ್ಯಾತ್ಮಾನಮಾತ್ಮನ. ಸಂಸ್ಥಾ ಅಂತ ಹೇಳಿದ್ರಿ ನೀವು, ಅದನ್ನೊಂದು ಕರೆಕ್ಷನ್ ಮಾಡ್ಕೊಳ್ಳಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ಸೌಮ್ಯ ಪ್ರಭಾ ಮಾತಾಜಿ. ಹರೇ ಕೃಷ್ಣ. ವಾಸಂತಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಹರೇ ಕೃಷ್ಣ. ಹೇಳಿ, ಒಬ್ರಾದ್ಮೇಲೆ ಒಬ್ರು ಹೇಳಿ. ಹರೇ ಕೃಷ್ಣ. ಏವಂ ಬುದ್ಧೇ
परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदम्. धन्यवाद माताजी. हरे कृष्ण. ವೆರಿ ಗುಡ್, ವೆರಿ ನೈಸ್. ಥ್ಯಾಂಕ್ ಯು एवं ಮಾತಾಜಿ. बुद्धि परं बुद्ध्वा संस्थाभ्यात्मानमात्मना जहि शत्रुं महाबाहो कामरूपं दुरासदं. हरे कृष्ण. धन्यवाद. हरे कृष्ण माताजी. ಹರೇ ನಾವು ಕೃಷ್ಣ ಯಾವಾಗ ವಿದ್ಯಾಕಾಮತ್ ಮಾತಾಜಿ. एवं बुद्धे परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदम्. हरे कृष्ण माताजी. ಯಾವಾಗ ನಾವು ನಮಗ್ ಬರುತ್ತೆ ಅಂತ ನಾವು ಹೇಳ್ತೀವಲ್ಲ, ಅವಾಗ್ಲೇ ನಾವು ಮಾಡೋದು ತಪ್ಪು, ನೆನ್ಪಿಟ್ಕೊಳ್ಳಿ. ಹಾಗಾಗಿ ಏನೇ ಕಲಿಯುವಾಗ ನನಗೆ ಬರೋದಿಲ್ಲ ಅಂತಾನೆ ಕಲಿಬೇಕು ಅಂದ್ರೆ ನಾವೇನಾದ್ರೂ ಕಲೀಲಿಕ್ಕೆ ಸಾಧ್ಯ. ನನಗಿದ್ ಬರುತ್ತೆ ಅಂತ ಹೇಳಿ ನಾವೇನಾದ್ರೂ ಕಲೀಲಿಕ್ಕೆ ಕೂತ್ರೆ ಅದು ಕಲೀಲಿಕ್ಕೆ ಆಗಲ್ಲ. ಸೊ ಫಾಸ್ಟ್ ಆಗಿ ಹೋಗೋದಕ್ಕಿಂತ ಒಂದೊಂದು ಅಕ್ಷರನ ನೋಡಿ ಕಲ್ತಾಗ್ಲೇನೆ ಅದು ಕಲ್ತಿರೋದು ನಿಮ್ಗೆ ಪ್ರಾಕ್ಟೀಸ್ ಆಗತ್ತೆ ಮುಂದೆ. ಕಂಟಿನ್ಯೂ ಮಾಡಿ. ಹರೇ ಕೃಷ್ಣ. ಹೇಳಿ ಮಾತಾಜಿ. ಶ್ಯಾಮಲಾ ಮಾತಾಜಿ ಹೇಳಿದ್ರ? ನಾನು ಕರೆದ್ರ ಮಾತಾಜಿ? ಶ್ಯಾಮಲಾ ಮಾತಾಜಿ ಹೇಳಿದ್ರ? हरे कृष्ण ವಾಸಂತಿ माताजी. ಮಾತಾಜಿಗೆ ಹೇಳಿದ್ದೆ. ಹೇಳಿ ಮಾತಾಜಿ. एवं बुद्धे परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदम्. हरे कृष्ण माताजी. ಹರೇ ಕೃಷ್ಣ. ವಾಸಂತಿ ಮಾತಾಜಿ ಹೇಳಿ. हरे कृष्ण. एवं बुद्धे परं बुद्ध्वा संस्तभ्यात्मानमात्मना जहि शत्रुं महाबाहो कामरूपं दुरासदं. हरे कृष्ण. धन्यवाद. ಹರೇ ಕೃಷ್ಣ. ವಿದ್ಯಾಕಾಮತ್ ಮಾತಾಜಿ. एवं बुद्धे परं बुद्ध्वा संस्तभ्यात्मानमात्मना जय शत्रुं महाबाहो कामरूपं दुरासदम्. हरे कृष्ण माताजी. ಹರೇ ಕೃಷ್ಣ. ವಿ ಮಂಗಳ ಮಾತಾಜಿ. ವಿ ಮಂಗಳ ಮಾತಾಜಿ. हरे कृष्ण माताजी. श्लोक 40. बुद्धेः परं बुद्ध्वा संस्थाप्यात्मनात्मनः जहि. ಕೇಳಿಸ್ತಾ ಇಲ್ಲ ಮಾತಾಜಿ. ಕೇಳಿಸಲ್ಲ ಮಾತಾಜಿ. ನೆಟ್ವರ್ಕ್ ಪ್ರಾಬ್ಲಮ್ ಮಾತಾಜಿ. ನೋಡಿ ಇನ್ನೊಂದ್ಸಲ ಹೇಳ್ತೀನಿ. ಆಚೆ ಬಂದಿದ್ದೀನಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಸರಿ ಬೇರೆ ಹೇಳ್ಕೊಡು ಮಾತಾಜಿ. ಕೇಳಿಸ್ತಾ ಇಲ್ಲ ಮಾತಾಜಿ. ಸಾರಿ. ಗಾಯತ್ರಿ ಆರ್ ಮಾತಾಜಿ ಹೇಳಿ. एवं बुद्धे परं बुद्ध्वा संस्थाप्यात्मानमात्मना जहि शत्रुं महाबाहो कामरूपं दुरासदं. हरे कृष्ण माताजी. ಧನ್ಯವಾದಗಳು. ಹರೇ ಕೃಷ್ಣ. ಅನಸೂಯ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಪ್ಯಾತ್ಮನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಅಲ್ಲಿ ಸಂಸ್ತಭ್ಯಾತ್ಮಾನಮಾತ್ಮನ ಸಂಸ್ಥಾ ಅಲ್ಲ ಸಂಸ್ತಭ್ಯಾತ್ಮನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಭವ್ಯ ಮಾತಾಜಿ. एवं बुद्धे परं बुद्ध्वा संस्तभ्यात्मनमात्मना जहि शत्रुं महाबाहो कामरूपं दुरासदम्. धन्यवाद. ಹರೇ ಕೃಷ್ಣ. ಇಲ್ಲಿ ಸಂಸ್ತಭ್ಯಾತ್ಮ, ಇಲ್ಲಿ ಭ್ಯಾ ಆದ್ಮೇಲೆ ತಕ್ಕೆ ಆ ಸ್ವರ ಕೂಡಿದೆ, ಮ ಒತ್ತಿದೆ, ತ್ಮ. ಆಮೇಲೆ ಸಂಸ್ತಭ್ಯಾತ್ಮಾನಮಾತ್ಮನ, ಅಲ್ಲಿ ತಕ್ಕೆ ಮ ಇದೆ, ಅಸ್ವರ ಕೂಡಿದೆ. ಸೊ ಎರಡು ತ್ಮ ಏನಿದೆಯಲ್ಲ ಅದನ್ನ ಗಮನಿಸಿ. ಅಲ್ಲಿ ತ್ಮ ಇದೆ, ಮುಂದೆ ಇಲ್ಲಿ ಕೊನೆಗೆ ತ್ಮ ಇದೆ. ಸೊ ಅದೇ ಪ್ರಕಾರ ಹೇಳಿ. ಮತ್ತೆ ಯಾರೆಲ್ಲ ಮಾತ್ಮನ ಅಂತ ಹೇಳ್ತಾರೆ, ಮಾತ್ಮನ ಅಂತ ಹೇಳ್ತಾ ಇದ್ರೆ ಅದು ಬೇರೆ ಆಗುತ್ತೆ ಮತ್ತೆ ಪದ. ಕೂಡಿ ಹೇಳುವಾಗ ಎಲ್ಲ ಕೂಡಿ ಹೇಳುವ. ಸಂಸ್ಥಭ್ಯಾತ್ಮಾನ
ಹರೇ ಕೃಷ್ಣ ಭಾರತಿ ಮಾತಾಜಿ. ಸ್ತಭ್ಯಾತ್ಮನಮಾತ್ಮನಾ ಸ್ತಭ್ಯಾತ್ಮನಮಾತ್ಮನಾ ನೋಡಿ ಮಾತ್ಮನ ಅಂತ ಸೆಪರೇಟ್ ಬರುತ್ತೆ ನಿಮ್ದು. ಅದಕ್ಕೆ ಇದು ಮಾಡಿ. ಇಲ್ಲ ಅಂದ್ರೆ ನೀವು ಮತ್ತೆ ಹೇಳಿದ್ನಲ್ಲ ಹೇಳ್ಕೊಡಿ ನಾನು ಮಾತಾಜಿ. ಸಂಸ್ತಭ್ಯ ಆತ್ಮಾನಮಾತ್ಮನ ಅಂತ ಹೇಳಿ. ಸಂಸ್ತಭ್ಯ ಆತ್ಮಾನಮಾತ್ಮನ. ಆತ್ಮಾನಮಾತ್ಮನ. ಯಾವಾಗ್ಲೂ ನೆನ್ಪಿಟ್ಕೊಳ್ಳಿ, ಎಲ್ಲಿಯಾದ್ರೂ ಮ ಬಂದಿತ್ತು ಅಂದ್ರೆ ಅದಕ್ಕೆ ಸ್ವರ ಕೂಡಿತ್ತು ಅಂದ್ರೆ ಅಲ್ಲಿ ನಾವು ಸೇರಿಸ್ಬೇಕು. ಸಂಸ್ತಭ್ಯಾತ್ಮಾನಮಾತ್ಮನ. ಅಲ್ಲಿ ಎಲ್ಲೆಲ್ಲಿ ಬರುತ್ತೆ ನೋಡಿ. ಉದಾಹರಣೆಗೆ ಇಲ್ಲಿ ಪರಂ ಅಂತ ಇದೆ ನೋಡಿ, ಎಲ್ರಿಗೂ ಹೇಳ್ತಾ ಇರೋದಿದು ಗಮನಿಸಿ. ಪರಂ ಅಂತ ಇದೆ ಅಲ್ಲ, ಪರಂಗೆ ಇಲ್ಲಿ ನೋಡಿ ಅನುಸ್ವರ ಕೊಟ್ಟಿದ್ದಾರೆ, ಅದು ಮ ತಾನೆ. ಇದನ್ ಯಾಕೆ ಸೊನ್ನೆ ಕೊಟ್ಟಿದ್ದಾರೆ, ಅನುಸ್ವಾರ ಕೊಟ್ಟಿದ್ದಾರೆ? ಮತ್ತೆ ಕೊನೆಗೆ ನೋಡಿ ಇಲ್ಲಿ ದುರಾಸದಂ ಮ ಇದೆ, ಮ ಬರ್ದಿದ್ದಾರೆ. ಎರಡು ಮ ಉಚ್ಚಾರಣೆ ತಾನೆ, ಅನುಸ್ವಾರ ಕೂಡ ಮ ಉಚ್ಚಾರಣೆ ಆಗುತ್ತೆ, ಮ ಕೂಡ ಮ ಉಚ್ಚಾರಣೆ. ಯಾಕೆ ಅದು ಬರ್ದಿದ್ದಾರೆ ಅನ್ನೋದನ್ನ ಇನ್ನೊಂದ್ಸಲ ಡಿಸ್ಕಸ್ ಮಾಡೋಣ. ಯಾಕಲ್ಲಿ ಸೊನ್ನೆ ಬಂತು? ಪರಂಗೆ ಯಾಕೆ ಸೊನ್ನೆ ಕೊಟ್ರು? ಅಲ್ಲಿ ಮ ಬರಿಬೋದಿತ್ತಲ್ಲ ಅಲ್ಲ. ಇಲ್ಲಿ ಕೊನೆಗೆ ಇದೆ ನೋಡಿ ದುರಾಸದಂ, ಆ ಮ ಬರಿಬೋದಿತ್ತಲ್ಲ ಪರಂಗೆ. ಕೆಲವೊಂದ್ಸರಿ ಪರಂ ಬರ್ದಿದ್ದಾರೆ ನೋಡಿ. ಉದಾಹರಣೆಗೆ ಇಲ್ಲ, ಬೇರೆ ಶ್ಲೋಕದಲ್ಲಿ ಇದೆ ನೋಡೋಣ, ಮುಂದಿನ ಶ್ಲೋಕದಲ್ಲಿ. ಅಲ್ಲಿ ಪರಂ ಮ ಬರ್ದಿರ್ತಾರೆ, ಅನುಸ್ವಾರ ಕೊಟ್ಟಿರೋದಿಲ್ಲ. ಅರ್ಥ ಆಯ್ತು ಅನ್ಕೊಳ್ತೇನೆ ನಾನು ಹೇಳೋದು, ನಿಮ್ಗೆ ಅರ್ಥ ಆಗ್ತದೆ. ಅದನ್ನ ನೆಕ್ಸ್ಟ್ ಕ್ಲಾಸ್ ಅಲ್ಲಿ ನೋಡೋಣ, ಯಾಕೆ ಹಾಗೆ ಬರೀತಾರೆ, ಕಾರಣ ಏನು. ಒಮ್ಮೊಮ್ಮೆ ಅನುಸ್ವಾರ ಬರೀತಾರೆ, ಒಮ್ಮೊಮ್ಮೆ ಮ ಬರೀತಾರೆ, ಕಾರಣ ಏನು ಅದನ್ನ ತಿಳ್ಕೊಳ್ಳೋಣ. ಹೇಳಿ, ನೆಕ್ಸ್ಟ್ ಹೇಳಿ. ಹರೇ ಕೃಷ್ಣ ಭಾರತಿ ಮಾತಾಜಿ. ಹರೇ ಕೃಷ್ಣ ಚಿತ್ರಕಮಲ ಮಾತಾಜಿ. ಹರೇ ಕೃಷ್ಣ ಡಾಕ್ಟರ್ ಕೃಷ್ಣಮೂರ್ತಿ ಪ್ರಭುಜಿ. एवं बुद्धे परं बुद्ध्वा संस्तभ्यात्मानात्मना जहि शत्रुं महाबाहो कामरूपं दुरासदम्. ವೇಕ್ಷ ಮಾತಾಜಿ ಓದಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಪ್ಯಾತ್ಮನಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಗಾಯತ್ರಿ ಆರ್ ಮಾತಾಜಿ. ಗಾಯತ್ರಿ ಮಾತಾಜಿ. ಹರೇ ಕೃಷ್ಣ ಗೀತಾ ಮಾತಾಜಿ. ಓದಿದ್ದೆ ಮಾತಾಜಿ ಇದನ್ನ. ಹರೇ ಕೃಷ್ಣ. ಆಯ್ತು ಮಾತಾಜಿ, ಹೌದು ನೀವು ಓದಿದ್ದೀರಿ. ಗೀತಾ ಮಾತಾಜಿ ಹೇಳಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ. ಹೇಳಿ ಮಾತಾಜಿ, ಯಾರು? ಗೀತಾ ಎಂ ಮಾತಾಜಿ ಆದ್ಮೇಲೆ ಗೀತಾ ಕೊಡೇಕಲ್ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ಹರೇ ಶ್ಲೋಕ ಹೇಳಿ ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದ ಮಾತಾಜಿ. ಹರೇ ಕೃಷ್ಣ. ಹರಣಿ ಕಕ್ಕೇರಿ ಮಾತಾಜಿ. ಹರಣಿ ಕಕ್ಕೇರಿ ಮಾತಾಜಿ. ಕಮಲಾ ಭಟ್ ಮಾತಾಜಿ. ಹೇಳ್ತೀನಿ ಮಾತಾಜಿ, ಅದ್ ಮ್ಯೂಟ್ ನಲ್ಲಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನ ಆತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಹರೇ ಕೃಷ್ಣ ಕೃಷ್ಣ. ಮಾತಾಜಿ. ಎರಡನೇ ಲೈನ್ ಮಾತಾಜಿ. ಸಂಸ್ತಭ್ಯಾತ್ಮಾನಂ ಆತ್ಮನ ಅಂತ ಒಂದ್ ಹೇಳಿ. ಇಲ್ಲಾಂದ್ರೆ ನಿಮ್ದೇನಾಯ್ತು ಗೊತ್ತಾ, ಸಂಸ್ತಭ್ಯಾತ್ಮಾನ ಆತ್ಮನ ಅಂತ ಹೇಳಿದ್ರೆ ಆತ್ಮನ ಮ ಬಿಟ್ರಿ ಅಲ್ಲಿ. ಸೊ ಹೌದಾ? ಹೌದು. ಸಂಸ್ತಭ್ಯಾತ್ಮಾನ್ ನಾ ಬಿಟ್ನ ಮಾ ಬಿಟ್ನ? ಮಾ ಬಿಟ್ರಿ ನೀವು ಅಲ್ಲಿ, ಹೇಳ್ಬಿಟ್ರಿ ಆತ್ಮನ ಅಂತ. ಹೇಳಿ. ಸಂಸ್ತಭ್ಯಾತ್ಮಾನಂ ಆತ್ಮನಾ. ಕರೆಕ್ಟ್ ಮಾತಾಜಿ? ಸರಿ, ಥ್ಯಾಂಕ್ ಯು, ಹರೇ ಧನ್ಯವಾದ. ಕೃಷ್ಣ ಕಮಲಾ ಭಟ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು. ಹರೇ ಕೃಷ್ಣ ಭೂಮಿಕಾ ಮಾತಾಜಿ ಹೇಳಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ
ಸಂಸ್ತಭ್ಯಾತ್ಮಾನ ಆತ್ಮನ ಜಹಿ ಶತ್ರು ಮಹಾಭಾವೋ ಕಾಮಕ್ರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಎರಡನೇ ಲೈನು ಸಂಸ್ಥಭ್ಯಾತ್ಮಾನಂ ಮ ಈ ಕಡೆ ಬರುತ್ತೆ, ಅದಕ್ಕೆ ಮ ಆ ಸ್ವರ ಆ ಕಡೆ ಹೋಗುತ್ತೆ, ಮುಂದೆ ಹೋಗುತ್ತೆ ಆತ್ಮನಾಗೆ. ಸೊ ಸಂಸ್ಥಭ್ಯಾತ್ಮಾನಂ ಆತ್ಮನ ಅಂತ ಹೇಳುವುದು ಒಂದು, ಅಥವಾ ಇಲ್ಲ ನಾನೆಲ್ಲ ಕೂಡಿ ಹೇಳ್ತೀನಿ ಅಂದ್ರೆ ಸಂಸ್ಥಭ್ಯಾತ್ಮಾನಂ ಆತ್ಮನ ಹೇಳ್ಬೋದು. ನೀವು ಬಿಡಿಸಿ ಹೇಳಿದ್ರಿ ಅಲ್ಲ, ಸಂಸ್ಥಭ್ಯಾತ್ಮಾನ ಮಾತ್ಮನ ಅಂತ ಹೇಳಿದ್ರಿ ನೀವು ಕೂಡ. ಸೊ ಇಲ್ಲಿ ಮ ಅನ್ನೋದು ಹಿಂದೆ ಬರ್ಬೇಕು, ಇಲ್ಲಾಂದ್ರೆ ಅರ್ಥ ತಪ್ಪಾಗೋಗುತ್ತೆ. ಸಂಸ್ಥಭ್ಯಾತ್ಮಾನಂ ಆತ್ಮನ ಬಿಡಿಸಿ ಹೇಳೋದಾದ್ರೆ ಹೀಗೆ ಹೇಳ್ಬೇಕು. ಕಮಲಾ ಕಟೀಲ್ ಮಾತಾಜಿ. ಹರೇ ಕೃಷ್ಣ. ಸೌಮ್ಯಶ್ರೀ ಮಾತಾಜಿ. ಲಕ್ಷ್ಮೀ ಪಿ ಎಂ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹೇಳಿ ಏವಂ ಒಬ್ರು ಆದ್ಮೇಲೆ ಒಬ್ರು ಹೇಳಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು ಮಾತಾಜಿ. ಮಾತಾಜಿ ಹರೇ ಕೃಷ್ಣ. ಹೆಸರು ತಗೊಂಡ್ಮೇಲೆ ಹೇಳಿ. ಅವಾಗ್ಲೇ ಏನು ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಭ್ಯಾತ್ಮನ ಆತ್ಮನ ಜಹಿ ಶತ್ರು ಮಹಾಭಾವೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ಎಲ್ಲರದು ಆಯ್ತಾ ಮಾತಾಜಿ? ಇಲ್ಲ ಮಾತಾಜಿ. ಲೋಕ ಜೀವಿನಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಇನ್ನ ಆಗಿಲ್ಲ ಮಾತಾಜಿ. ಅಂದ್ರೆ ಕೆಳಗಿಂದ ಹೇಳ್ಸ್ಕೊಂಡ್ ಬಂದ್ರಲ್ಲ ನೀವು, ಎಲ್ಲಿವರೆಗೂ ಆಗ್ಬೇಕು ಹೇಳಿ? ಬಹುಶಃ ಎನ್ವರೆಗೂ ಇದೆ ಅನ್ಸುತ್ತೆ. ಸರಿ ಸರಿ ಹೇಳ್ಸಿ. ಹರೇ ಕೃಷ್ಣ ಮಾತಾಜಿ. ಶ್ಲೋಕ 43. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಮಾತ್ಮನ ಜಹಿ ಶತ್ರುಂ ಮಹಾಭಾವೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ ಮಾತಾಜಿ. ಧನ್ಯವಾದಗಳು. ಹರೇ ಕೃಷ್ಣ. ಮಂಜುಳಾ ಮಾತಾಜಿ ಹೇಳಿದಾರಲ್ಲ ಮಾತಾಜಿ ಇದು ನೀವು? ಇಲ್ಲ ಮಾತಾಜಿ ಹೇಳಲಿಲ್ಲ. ಹೇಳಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮಾನಂ ಆತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ. ನಂದಿನಿ ಮಾತಾಜಿ ಹೇಳ್ತೀರಾ? ನಿರ್ಮಲಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ತಭ್ಯಾತ್ಮನಂ ಆತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ನಿರ್ಮಲಾ ಮಾತಾಜಿ. ಮಾತಾಜಿ ನಾನು ಹೇಳಿದ್ದೀನಿ, ನಮ್ಮ ಮೊಮ್ಮಗಳು ಹೇಳ್ತಾಳಂತೆ, ಒಂದ್ಸಾರಿ ಕೇಳ್ಬಿಡಿ. ಅದ ಅಲ್ವಾ ಇದ್ದಾಳೆ? ಹೇಳಪ್ಪ. ಹೇಳಲ್ಲ ಬುದ್ಧ್ವಾ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಹರೇ ಕೃಷ್ಣ. ಪದ್ಮಾವತಿ ಮಾತಾಜಿ ಹೇಳ್ತೀರಾ? ಪ್ರೇಮ್ ರಾಘವ ಮಾತಾಜಿ ಹೇಳ್ತೀರಾ? ಮಾತಾಜಿ ನನಗೆ ಗೊತ್ತೇ ಇರ್ಲಿಲ್ಲ ಇದು ಟೈಮ್ ಚೇಂಜ್ ಆದದ್ದು. ಶ್ಲೋಕ 36.
ಏವಂ ಬುದ್ಧೇ ಪರಂ ಬುದ್ಧ್ವಾ ಸಂಸ್ಥಾಪ್ಯಾತ್ಮಾನಾಮಾತ್ಮನ ಜಹಿ ಶತ್ರುಂ ಮಹಾಬಾಹೋ ಕಾಮರೂಪಂ ದುರಾಸದಂ. ಧನ್ಯವಾದಗಳು ಮಾತಾಜಿ. ಸರಿ, ಹರೇ ಕೃಷ್ಣ ಮಾತಾಜಿ. ಮಾತಾಜಿ ಒಂದ್ ನಿಮಿಷ ಸಾಕು ಮಾತಾಜಿ, ಇಲ್ಲಿಗೆ. ಸೊ ಇನ್ನೊಬ್ರು ಇನ್ನೊಂದು ಉಳಿದಿದ್ದಾರೆ ಮಾತಾಜಿ, ಪ್ರವೀಣ ಮಾತಾಜಿ ಒಬ್ರು ಉಳಿದಿದ್ದಾರೆ. ಒಬ್ರಾ? ಹಾ, ಹೇಳ್ಸಿ. ಪ್ರವೀಣ ಮಾತಾಜಿ ಹೇಳ್ತೀರಾ? ಈಗ ಬಂದರು ಮಾತಾಜಿ ಅನ್ಸುತ್ತೆ, ಜಾಯಿನ್ ಈಗ ಜಾಯಿನ್ ಬಂದಿದ್ದಾರೆ, ಆಗಿರ್ಬೋದು. ಜಾಯಿನ್ ಈಗ ಆಗಿದ್ದಾರೆ. ಹೌದು, ಅಂದ್ರೆ ಅದು ನೆಕ್ಸ್ಟ್ ಕ್ಲಾಸ್ ಇದೆಯಲ್ಲ. ಹಾ ಹೌದು, ಆಯ್ತು ಮಾತಾಜಿ, ಮುಗಿಸಿದ ಆಯ್ತು ಮಾತಾಜಿ, ಅವ್ರು ಬರ್ಲಿಲ್ಲ. ಆಯ್ತು ಸರಿ, ಇದು ಕ್ಷಮಾಪಣೆ ಮಂತ್ರ ಬಂದ ಮಾಡೋಣ. ಅಟೆಂಡೆನ್ಸ್ ಫಿಲ್ ಮಾಡ್ಬೇಕಾ ಮಾತಾಜಿ? ತೋರಿಸ್ದೆ. ಹಾ, ಹೌದು ಮಾತಾಜಿ, ಅಟೆಂಡೆನ್ಸ್ ಹಾಕಿದೆ ನೋಡಿ. ಅಟೆಂಡೆನ್ಸ್ ಲಿಂಕ್ ಬಂದಿಲ್ಲ ಹಾಕಿಲ್ಲ ಮಾತಾಜಿ, ಮಾತಾಜಿ. ಅಟೆಂಡೆನ್ಸ್ ಲಿಂಕ್. ಅಟೆಂಡೆನ್ಸ್ ಲಿಂಕ್ ಅಂತ ಇದೆ ಅಷ್ಟೇ ಮಾತಾಜಿ, ಯಾವ್ದು ಹಾಕಿಲ್ಲ ಮಾತಾಜಿ. ಹರೇ ಕೃಷ್ಣ. ಸೊ ಎಲ್ರು ಇದೊಂದು ಕ್ಷಮಾಪಣೆ ಮಂತ್ರ, ಯಾಕಂದ್ರೆ ಶ್ಲೋಕ ಹೇಳುವಾಗ ಕೆಲವೊಂದು ತಪ್ತೀವಲ್ಲ. ಸೊ ಆ ಒಂದು ಮಂತ್ರ ಹೇಳುವಾಗ ನನ್ ಮಂತ್ರಹೀನ ಆಗಿದೆ ಅಂತ ಹೇಳಿ ಕ್ಷಮೆ ಯಾಚಿಸುವಂತ ಒಂದು ಶ್ಲೋಕವನ್ನ ಹೇಳೋಣ. ಈಗಾಗಲೇ ಹೇಳಿದ್ದೆ ನಿಮ್ಗೆ ಹೇಳೋಣ ಅಂತ. ಮಾತಾಜಿ ಇದಕ್ಕಿಲ್ಲ, ಸಮಯ ಆಗಿದೆ ಈಗಾಗಲೇ ಕ್ಲಾಸ್. ಲಿಂಕ್ ಬಂತು ಮಾತಾಜಿ, ಕಾಣ್ತಾ ಇದೆ ಅನ್ಕೊಳ್ತಾನೆ. ಸೊ ಎಲ್ಲರೂ ಕೂಡ ನನ್ನ ಜೊತೆಗೆ ರಿಪೀಟ್ ಮಾಡಿ. ಯನ್ ಮಂತ್ರಂ ನೋಕ್ತಂ ಯನ್ನ ಚ ವಿಧಿವತ್ಕೃತಂ ತತ್ಸರ್ವಂ ಕ್ಷಮ್ಯತಾಂ ದೇವ ದೇವ ಪ್ರಸೀದ ಪರಮೇಶ್ವರ. ಇದೊಂದು ಅರ್ಥ. ಸೊ ಯಾವ ಮಂತ್ರವನ್ನ ನಾನು ಸರಿಯಾಗಿ ಹೇಳೋದಿಲ್ವೋ, ಯಾವ ವಿಧಾನವನ್ನ ನಾನು ಸರಿಯಾಗಿ ಮಾಡೋದಿಲ್ವೋ, ದಯವಿಟ್ಟು ಪರಮೇಶ್ವರನೇ ಅದನ್ನ ಕ್ಷಮಿಸು ಅಂತ ಹೇಳಿ. ಇನ್ನೊಂದು, ಮಂತ್ರಹೀನಂ ಕ್ರಿಯಾಹೀನಂ ಭಕ್ತಿಹೀನಂ ಸುರೇಶ್ವರ ಯತ್ ಪೂಜಿತಂ ಮಯಾ ದೇವ ಪರಿಪೂರ್ಣಂ ತದಸ್ತು ಮೇ. ಇದ್ರ ಅರ್ಥ, ಓ ಭಗವಂತನೇ, ನನ್ನಿಂದ ನಡೆದ ಈ ಪೂಜೆಯ ಮಂತ್ರದಲ್ಲಿ, ಅಂದ್ರೆ ಪೂಜೆ ಮಾಡುವಾಗ ಮಂತ್ರ ಹೇಳ್ತೀವಲ್ಲ, ಆ ಮಂತ್ರ ಹೇಳುವಾಗ ಮ್ಯೂಟ್ ಮಾಡ್ಕೊಳ್ಳಿ. ಹರೇ ಕೃಷ್ಣ, ಮ್ಯೂಟ್ ಮಾಡ್ಕೊಳ್ಳಿ. ಮಾತಾಜಿ ನೀವು ಮ್ಯೂಟ್ ಆದ್ರೆ. ಸರಿ, ಈ ಪೂಜೆ ಮಾಡುವಾಗ ನನ್ನಿಂದ ಏನಾದ್ರೂ ಮಂತ್ರ ಹೇಳುವಾಗ ನನ್ನಲ್ಲಿ ತಪ್ಪುಗಳಾಗಿದ್ರೆ, ಪೂಜೆ ಮಾಡುವ ವಿಧಿವಿಧಾನಗಳ ತಪ್ಪುಗಳಾಗಿದ್ರೆ, ನನ್ನಲ್ಲಿ ಏನಾದ್ರೂ ಪೂಜೆ ಮಾಡುವಾಗ ಮಂತ್ರ ಹೇಳುವಾಗ ಭಕ್ತಿಯ ಕೊರತೆ ಇದ್ರೆ, ದಯವಿಟ್ಟು ಅದನ್ನ ಸಂಪೂರ್ಣ ಅಂತ ಒಪ್ಕೋ. ಅಂದ್ರೆ ನನ್ನ ಒಂದು ಇದು ಪೂಜೆ ಸಂಪೂರ್ಣ ಅಂತ ಒಪ್ಕೋ ಅಂತ ಹೇಳಿದಾಗೆ. ಯಾಕಂದ್ರೆ ತುಂಬಾ ತಪ್ಪುಗಳಾಗತ್ತೆ, ನಾವು ಅಷ್ಟು ಇದಿಲ್ಲ. ಹಾಗಾಗಿ ನಾವು ಪ್ರತಿ ಸಲ ಇದು ಪೂಜೆ ಮಾಡುವಾಗ್ಲಿ ಅಥವಾ ಮಂತ್ರ ಹೇಳೋದಾಗ್ಲಿ ಇದನ್ನ ಹೇಳ್ಬೇಕು. ಸೊ ಕೊನೆಯದಾಗಿ ನಾವು ಹೇಳ್ತೇವೆ ಸರ್ವಂ ಕೃಷ್ಣಾರ್ಪಣ ಮಸ್ತು ಅಂತ ಹೇಳ್ತೇವೆ. ಇಲ್ಲಾಂದ್ರೆ ನೀವು ಹೀಗೂ ಹೇಳ್ಬೋದು, ಓಂ ತತ್ಸದಿತಿ ಶ್ರೀ ಭಗವನ್ ಅರ್ಪಣ ಮಸ್ತು ಅಂತ. ಇದು ಪ್ರತಿಯೊಂದು ಇದರ ಕೊನೆಯಲ್ಲಿ ಇದೆ ನೋಡಿ, ಭಗವದ್ಗೀತೆಯ ಕೊನೆಯಲ್ಲಿ ಓಂ ತತ್ಸದಿತಿ ಅಂತ ಹೇಳಿ. ಓಂ ತತ್ಸದಿತಿ ಶ್ರೀ ಭಗವನ್ ಅರ್ಪಣ ಮಸ್ತು. ಈ ಪೂಜೆ, ನನ್ನ ಒಂದು ಮಂತ್ರ, ನನ್ನ ಒಂದು ಪಠಣ, ಕರ್ಮ ಎಲ್ಲವೂ ಕೂಡ ಭಗವಂತನಿಗೆ ಅರ್ಪಿತವಾಗಲಿ ಅಂತ ಹೇಳಿ. ಸೊ ಹೀಗೆ ಸಮರ್ಪಣೆ ಮಂತ್ರ ಅಂತ್ಯವಾಗಿ ಹೇಳ್ತಾರೆ. ಹರೇ ಕೃಷ್ಣ, ಧನ್ಯವಾದಗಳು ಎಲ್ರಿಗೂ ಕೂಡ. ಇದೊಂದು ನಾವು ಈಗ ನೆಕ್ಸ್ಟ್ ಕ್ಲಾಸ್ ಇದೆ, ಹಾಗಾಗಿ ಎಲ್ಲಿ ಹೋಗ್ತಿದ್ದು. ಹರೇ ಕೃಷ್ಣ ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ, ಧನ್ಯವಾದಗಳು ಎಲ್ಲರಿಗೂ ಕೂಡ.